ನಾನು. ಬಹುಶಃ ತಾವು ಈಗಾಗಲೇ ಹೇಳಿದಾದೆ ನಮ್ಮ ಕನ್ನಡ ತುಳು ಬೇರೆ ಇದೆಲ್ಲ ಮಿಕ್ಸ್ ಆಗಿರೋ ಒಂದು ಕನ್ನಡ ಭಾಷೆ ಇವತ್ತು ಆಗಿದೆ. ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಇದನ್ನೆಲ್ಲ ನಮ್ಮ ಭಾಷೆ ಅಂತ ಇವತ್ತು ಅರ್ಥ ಖಂಡಿತ ಮಾಡಿಕೊಳ್ತೀರಂತೇಳಿ. ಅರ್ಥ ಮಾಡಿಕೊಳ್ಳದವರು ಮುಂದಿನ ಕೆಲವು ದಿನಗಳಲ್ಲಿ ನಾನು ಮಾತಾಡುವಾಗ ನಿಮ್ಗೆ ಅದು ಅಭ್ಯಾಸ ಆಗಿ ತಾವೆಲ್ಲ ಅರ್ಥ ಮಾಡ್ತೀರಂತ ಹೇಳಿ ಬಹಳ ಸ್ಪಷ್ಟವಾಗಿ ನನಗೆ ಅರ್ಥ ಆಗ್ತದೆ. ಆದಾಗ ನಮ್ಮ ತುಳುನಾಡಿನಲ್ಲಿ ಬಹುಶಃ ಹೊತ್ತು ಈಗಾಗಲೇ ಹೇಳಿದಾಗೆ ಈ ಒಂದು ಸಬ್ಬತ್ತ ಸ್ಥಾನದಲ್ಲಿ ನಮ್ಮ ಅತ್ಯಂತ ಗೌರವಾದಂಥ ಮತ್ತು ಹೆಸರು ಪಡೆದಂಥ ಮತ್ತು ಈ ಒಂದು ಸ್ಥಾನ ಗೌರವಪಟ್ಟಂಥ ವೈಕುಂಠ ಬಾಲಿಗರವರಿರಲಿ, ಅದೇ ರೀತಿ ನಮ್ಮ ದೇಶದ ಆ ಒಂದು ಲೋಕಸಭೆಯಲ್ಲಿ ಆ ಸ್ಪೀಕರ್ ಆಗಿ ಅವತ್ತಿನ ಕಾಲದಲ್ಲಿ ಅತ್ಯಂತ ಗೌರವ ದಿವಂಗತ ಹಿರಿಯಂಥ KS ಹೆಗ್ಡೆ ಅವರು ಬಹುಶಃ ನಮ್ಮ ತುಳುನಾಡು ಜಿಲ್ಲೆಯಿಂದೇ ಪ್ರತಿನಿಧಿಸಿದವರು. ಅವರು ಕೊಟ್ಟಂಥ ಏನು ಮಾರ್ಗದರ್ಶನ ಮತ್ತು ಗೌರವ ಏನು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ, ನಾನು ಕೂಡ ಒಬ್ಬ ಸೋದರನಾಗಿ ಬಹುಶಃ ಈ ಒಂದು ವೇದಿ ಪೀಠದಲ್ಲಿ ಕೂತ್ಕೊಂಡು ಇದರ ಗೌರವವನ್ನು ಉಳಿಸಿಕೊಳ್ಳುವಂಥ ಕೆಲಸ ನಿಮ್ಮೆಲ್ಲ ಮುಖಾಂತರ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.